ಮಂಗಳೂರಿನ ಫೇವರೇಟ್ ರೇಡಿಯೋ ಸ್ಟೇಷನ್ 93.5 ರೆಡ್ ಎಫ್ಎಂ ವತಿಯಿಂದ ನಿಪೋನ್ ಪೇಂಟ್ ಪ್ರೆಸೆಂಟ್ಸ್ ರೆಡ್ ಎಫ್ಎಂ ಧನ್ ಧನ ಧನ್ ಗ್ರ್ಯಾಂಡ್ ಫಿನಾಲೆ ನಗರದ ಪಾಂಡೇಶ್ವರದಲ್ಲಿರುವ ಫಾರಂ ಮಾಲ್ನಲ್ಲಿ ನಡೆಯಿತು. ಹೌದು, ರೆಡ್ ಎಫ್ಎಂ ತಮ್ಮ ಕೇಳುಗರಿಗೋಸ್ಕರ ವರ್ಷವಿಡೀ ಒಂದಲ್ಲ ಒಂದು ಹೊಸ ಕಾರ್ಯಕ್ರಮ ಹಾಗೂ ಪ್ರಯೋಗವನ್ನು ಮಾಡುತ್ತಾ ಬಂದಿದೆ. ನಗರದ ಪ್ರತಿಯೊಬ್ಬರ ಮನೆಗಳಲ್ಲಿ ಜನಿತವಾಗಿದೆ. ಇನ್ನು ಕಳೆದ 10 ದಿನಗಳಿಂದ ನಿಪೋನ್ ಪೇಂಟ್ಸ್ ಇವರ ಸಹಭಾಗಿತ್ವದಲ್ಲಿ ರೆಡ್ ಎಫ್ಎಂ ಧನ್ ಧನ ಧನ್ ಎನ್ನುವ ಕಾರ್ಯಕ್ರಮವನ್ನು ತಮ್ಮ ರೇಡಿಯೋ ಮೂಲಕ ಗ್ರಾಹಕರಿಗೆ ಆಯೋಜಿಸಿತ್ತು. ಇದರ ವಿಜೇತರಿಗೆ ಬಹುಮಾನವನ್ನು ಕೂಡ ವಿತರಿಸಲಾಯಿತು. ಈ ಸಂದರ್ಭ ನಿಪೋನ್ ಪೇಂಟ್ಸ್ನ ಮಾರ್ಕೆಟಿಂಗ್ ಮ್ಯಾನೇಜರ್ ಪ್ರಶಾಂತ್ ಮಾತನಾಡಿ, ನಿಪೋನ್ ಪೇಂಟ್ಸ್ ಏಷ್ಯಾದ ಬಿಗ್ಗೆಸ್ಟ್ ಪೇಂಟ್ ಮ್ಯಾನುಫ್ಯಾಕ್ಚರಿಂಗ್ ಸಂಸ್ಥೆ. ಇನ್ನು ರೆಡ್ ಎಫ್ಎಂ ಜೊತೆ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಹೆಮ್ಮೆಯ ವಿಚಾರ ಎಂದು ಸಂತಸ ವ್ಯಕ್ತಪಡಿಸಿದರು. ನಿಪೋನ್ ಪೇಂಟ್ ಇಸ್ ಏಷ್ಯಾಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಪೇಂಟ್ ಮ್ಯಾನುಫ್ಯಾಕ್ಚರರ್ which is ಇಂಡಿಯಾದಲ್ಲಿ ಮೊಟ್ಟಮೊದಲನೇ ಬಾರಿ ಗ್ರೀನ್ ಪ್ರಾಡಕ್ಟ್ಸ್, ಹೆಲ್ದಿ ಪ್ರಾಡಕ್ಟ್ಸನ್ನು ಭಾರತದಲ್ಲಿ ಮೊಟ್ಟಮೊದಲನೇ ಬಾರಿ ನಾವು ಪರಿಚಯಿಸಿದಂಥವ್ರು. ಸೊ ಈಗ ಎಲ್ಲ ಕಡೆ ನಿಪೋನ್ ಪೇಂಟ್ಸ್ ಕರ್ನಾಟಕದ ಎಲ್ಲ ಮಾರುಕಟ್ಟೆಯಲ್ಲಿ ಲಭ್ಯವಿದೆ. ಸೊ ಇಟ್ಸ್ ವೆರಿ ಆನರ್ ಟು ಅಸೋಸಿಯೇಟ್ ವಿತ್ ರೆಡ್ ಎಫ್ಎಂ. ಥ್ಯಾಂಕ್ ಯು. ಇನ್ನು ಕಾರ್ಯಕ್ರಮಕ್ಕೆ ಬಹುಭಾಷಾ ನಟಿ ನವ್ಯಾ ಪೂಜಾರಿ ಮತ್ತು ಜಿ ಕನ್ನಡ ನಾಗಿಣಿ ಧಾರಾವಾಹಿಯ ಮೂಲಕ ಕರ್ನಾಟಕದ ಮನೆ ಮಗನಾಗಿರುವ ನಟ ದೀಕ್ಷಿತ್ ಶೆಟ್ಟಿ ಅವರ ಉಪಸ್ಥಿತಿ ಕಾರ್ಯಕ್ರಮಕ್ಕೆ ಮೆರುಗು ತಂದುಕೊಟ್ಟಿತ್ತು. ಈ ಸಂದರ್ಭ ರೆಡ್ ಎಫ್ಎಂ ಸ್ಟೇಷನ್ ಹೆಡ್ ಶೋಭಿತ್ ಶೆಟ್ಟಿ, ಆರ್ಜೆ ಪ್ರಸನ್ನ, ಆರ್ಜೆ ನಯನ, ಆರ್ಜೆ ತ್ರಿಶೂಲ್, ನಿಪೋನ್ ಪೇಂಟ್ಸ್ ಗುಣಪಾಲ್ ಸೇರಿದಂತೆ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಪವನ್ ಕಾಚಮಾಡ್ಕ, ವಿ4 ನ್ಯೂಸ್ 24/7 ಮಂಗಳೂರು.